ಟಗ್ ಮೇಲೆತ್ತುವ ಕಾರ್ಯಾಚರಣೆ ನಡೆಸುತ್ತಿದ್ದ ಬಿಲಾಲ್ ನೇತೃತ್ವದ ಬದ್ರಿಯಾ ಸಂಸ್ಥೆ ವಿಫಲವಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಬದ್ರಿಯಾ ಹಾಗೂ ಯೋಜಕ ಸಂಸ್ಥೆಗಳು ಒಂದಾಗಿ ಕಾರ್ಯಾಚರಿಸಲು ಎಂಆರ್ಪಿಎಲ್ನ ಎಂಡಿ ವೆಂಕಟೇಶ್ ಅವರು ಒಪ್ಪಿಗೆ ನೀಡುವ ಮೂಲಕ ಜಂಟಿ ಕಾರ್ಯಾಚರಣೆಗೆ ಅವಳಿ ಸಂಸ್ಥೆಗಳು ಮುಂದಾಗಿದೆ. ಕಾಡಿಪಟ್ಟಣದ ವಿಷ್ಣು ಭಜನಾ ಮಂದಿರದಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಅವರು, ಸ್ಥಳೀಯ ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮದ ಪ್ರಮುಖರೊಂದಿಗೆ ಸೇರಿ ನಡೆಸಿದ ಸಭೆಯಲ್ಲಿ ಟಗ್ ತೆರವುಗೊಳಿಸಲು ವಿಳಂಬವಾಗುತ್ತಿರುವ ಬಗ್ಗೆ ಚರ್ಚೆ ನಡೆದಿದ್ದು, ಅದರಿಂದ ಸಿಲುಕಿಕೊಂಡಿರುವ ಶವದಿಂದಾಗಿ ಸಾಂಕ್ರಾಮಿಕ ರೋಗ ಭೀತಿ ಒಂದು ಕಡೆಯಾದರೆ ಟಗ್ನಲ್ಲಿರುವ ಆಯಿಲ್ ಸೋರಿಕೆಯಾದರೆ ಮೀನುಗಾರಿಕೆಗೆ ಸಮಸ್ಯೆಯಾಗಲಿದೆ. ಅದಲ್ಲದೆ ಟಗ್ನಲ್ಲಿ ಸಿಲುಕಿಕೊಂಡಿರುವ ಹೆಣದ ವಾರಸುದಾರರು ದೂರದ ಮುಂಬೈನಿಂದ ಬಂದು ಕಡಲ ತೀರದಲ್ಲಿ ಕಾಯುವ ದಯನೀಯ ಸ್ಥಿತಿ ನಾವು ಗಮನಿಸುತ್ತಿದ್ದೇವೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ, ಟಗ್ ತೆರವು ಕಾರ್ಯ ಶೀಘ್ರವಾಗಿ ನಡೆಸುವುದು. ಪಲ್ಟಿಯಾದ ಟಗ್ ಸುಸ್ಥಿತಿಗೆ ತಂದ ತಕ್ಷಣವೇ ಅದನ್ನು ಇಲ್ಲಿಂದ ತೆರವುಗೊಳಿಸಬೇಕು. ಇಲ್ಲಿ ಆ ಟಗ್ ಅನ್ನು ಹೊಡೆಯುವ ಕಾರ್ಯ ನಡೆಸಬಾರದು ಎಂಬುದಾಗಿ ಸ್ಥಳೀಯರು ಸಭೆಯಲ್ಲಿ ಆಗ್ರಹಿಸಿದ್ದಾರೆ. ಸ್ಥಳೀಯರ ಮಾತಿಗೆ ಜಿಲ್ಲಾಧಿಕಾರಿಗಳು ಕೂಡ ಧ್ವನಿ ಸೇರಿಸಿದಾಗ ಎಂಆರ್ಪಿಎಲ್ನ ಎಂಡಿ ವೆಂಕಟೇಶ್, ನೀವು ಏನು ಹೇಳಿದ್ದೀರೋ ಅದು ನಮ್ಮ ಕರ್ತವ್ಯವಾಗಿದೆ, ಅದನ್ನು ಖಂಡಿತವಾಗಿಯೂ ನಡೆಸಿಕೊಡುವುದಾಗಿ ತಿಳಿಸಿದ್ದಾರೆ. ಅಂತಿಮವಾಗಿ ಭಜನಾ ಮಂದಿರದಲ್ಲಿ ಯಾವುದೇ ಸಮಸ್ಯೆಯಾಗದ ರೀತಿಯಲ್ಲಿ ಈ ಟಗ್ ತೆರವುಗೊಳಿಸುವಂತಾಗಲಿ ಎಂಬುದಾಗಿ ಜಾತಿ ಮತ ಭೇದ ಮರೆತು ಎಲ್ಲರೂ ಒಂದಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಸರ್, ನಾನು ನಿನ್ನೆ ಕೂಡ ನಿಮ್ಮ ಹತ್ರ ಹೇಳುವಾಗ ಹಣದ ಮುಖ ನೋಡಬಾರ್ದು ಅಂತ ಹೇಳ್ತೀನಿ. ಯಾಕೆಂದ್ರೆ ಇವರಿಗೆ ಒಂದು ಇಷ್ಟು ಅಮೌಂಟ್ಗೆ ಮಾಡಿ ಅಂತ ಎಂಆರ್ಪಿಎಲ್ ಹೇಳಿ ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.